3 ದಿನಗಳ ಕಾಲ ಉಡುಪಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಜನರನ್ನ ಆಕರ್ಷಿಸ್ತಾ ಇದೆ. ಈ ಕುರಿತಾದಂತಹ ಒಂದು ವರದಿ ಇಲ್ಲಿದೆ. ಸಾಮಾನ್ಯವಾಗಿ ಸುಂದರವಾಗಿ ಕಾಣಲು ಅಲಂಕಾರಕ್ಕಾಗಿ ಪುಷ್ಪಗಳನ್ನು ಬಳಸುತ್ತಾರೆ. ಆದರೆ ಪುಷ್ಪಗಳನ್ನೇ ಅಲಂಕರಿಸಿದರೆ ಇನ್ನೆಷ್ಟು ಸುಂದರವಾಗಬಹುದು. ಅಂತಹ ಒಂದು ಫಲಪುಷ್ಪ ಪ್ರದರ್ಶನ ಉಡುಪಿ ದೊಡ್ಡನಗುಡ್ಡೆಯಲ್ಲಿ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ, ಕೃಷಿ, ಉಡುಪಿ ಜಿಲ್ಲಾ ಕೃಷಿಕ ಸಮಾಜದ ಸಹಯೋಗದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ರೈತ ದಿನಾಚರಣೆಯಲ್ಲಿ ಹೂಗಳ ರಾಜ ಎಂದೇ ಪ್ರಸಿದ್ಧಿ ಪಡೆದ ಗುಲಾಬಿ, ಸೇವಂತಿಗೆ, ಚೆಂಡು ಹೂಗಳಿಂದ ಹಲವಾರು ಕಲಾಕೃತಿಗಳನ್ನು ರಚಿಸಿ ನೋಡುಗರಿಗೆ ರಸದೌತಣವನ್ನ ನೀಡುತ್ತದೆ. ಹನ್ನೆರಡು ಅಡಿ ಎತ್ತರದ ಶಿವಲಿಂಗ, 5 ಅಡಿ ಎತ್ತರದ ನಂದಿ, ಸೇವಂತಿಗೆ, ಗುಲಾಬಿಯಿಂದ ರಚಿಸಿದ ಹುಲಿ, ಚಿಟ್ಟೆ, ಕಾಳಿಂಗ ಮರ್ದನ, ದ್ವಾರದಲ್ಲಿ ಸ್ವಾಗತಿಸುವ ಕೊಕ್ಕರೆಗಳನ್ನು ಬಹಳ ಸುಂದರವಾಗಿ ಹೂವಿನಿಂದ ರಚಿಸಲಾಗಿದೆ. ಮೇಳದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು ಉದ್ಘಾಟಿಸಿ ಶುಭ ಹಾರೈಸಿದರು. ಕೃಷಿ ಹಾಗೂ ತೋಟಗಾರಿಕೆಯಲ್ಲಿ ಸಾಧನೆಗೈದ ಸಾಧಕರನ್ನ ಗೌರವಿಸಲಾಯಿತು. ನಮ್ಮ ಶಿವಲಿಂಗದ ಒಂದು ಜೋಡಣೆ ಇರ್ಬೋದು, ನಮ್ಮ ನಾಗಾರಾಧನೆಯ ಕುರಿತು ಇರ್ಬೋದು, ಹಲವಾರು ನಮ್ಮ ಕಲ್ಪನೆ ಮೀರಿದಂಥ ಒಂದು ಸಂಯೋಜನೆ ಇಲ್ಲಿ ಆಗಿದೆ. ಬಹುಶಃ ಇದರ ಪ್ರಯೋಜನವನ್ನು ನಮ್ಮ ಸಾರ್ವಜನಿಕರು ಪಡೆಯಬೇಕು. ಅದೇ ರೀತಿ ನಮ್ಮ ತೋಟಗಾರಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ನಾವು ಈ ಬಾರಿ. ಅಂಥ ಒಂದು ಕಾರ್ಯಕ್ರಮ ಇಲ್ಲಿಯ ಒಂದು ಟ್ಯಾರಿಸ್ ತೋಟದ ಕಲ್ಪನೆ. ಬಹುಶಃ ಇದು ನಮ್ಮ ಈ ಕಾಲಕ್ಕೆ ಒಂದು ಅಗತ್ಯವಾದಂಥ ಒಂದು ಯೋಜನೆ. ಟ್ಯಾರಿಸ್ ಮೂಲಕ ಒಂದು ಕೈತೋಟವನ್ನು ಮಾಡುವುದರ ಮೂಲಕ ನಮ್ಮ ಮಕ್ಕಳಲ್ಲಿ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಅಗತ್ಯವಾಗಿದೆ. ತೋಟಗಾರಿಕೆ ಇಲಾಖೆಯಿಂದ ಬಹುಶಃ ಈ ಬರೀ ಫಲಪುಷ್ಪ ಪ್ರದರ್ಶನ ಮಾತ್ರ ಅಲ್ಲ, ಗೇರು ಇದು ಬೀಜ ಮೇಳ ಹಾಗೂ ಹಲಸಿನ ಮೇಳ ಎಲ್ಲ ಒಂದು ರೈತರಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಕೃಷಿ ಚಟುವಟಿಕೆ ಇಲ್ಲಿ ನಡೀಬೇಕು. 3 ದಿನಗಳ ಕಾಲ ನಡೆಯುವ ಫಲಪುಷ್ಪ ಪ್ರದರ್ಶನ ಜಿಲ್ಲೆಯ ಜನರನ್ನ ಆಕರ್ಷಿಸುತ್ತಿದೆ. ಈ ಪ್ರದರ್ಶನಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶವಿದ್ದು ಎಲ್ಲರೂ ಈ ಸುಂದರ ಫಲಪುಷ್ಪ ಪ್ರದರ್ಶನದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.